ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ದಿವಸದ ಧ್ಯಾನವನ್ನು ದೇವರ ವಾಕ್ಯವನ್ನು ಆಲಿಸುತ್ತಾ ನಾವು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 11 ವಾಕ್ಯ 12ರಿಂದ 14 ತನಕ. ಫಲರಹಿತ ಬಾಳಿಗೊಂದು ದೃಷ್ಟಾಂತ. ಮರುದಿನ ಅವರೆಲ್ಲರೂ ಬೆತಾನಿಯದಿಂದ ಜೆರುಸಲೆಮಿಗೆ ಬರುತ್ತಿದ್ದಾಗ ಯೇಸು ಸ್ವಾಮಿಗೆ ಹಸಿವಾಯಿತು. ದೂರದಲ್ಲಿ ಎಲೆ ತುಂಬಿದ ಅಂಜೂರದ ಮರವೊಂದು ಕಣ್ಣಿಗೆ ಬಿದ್ದಿತು. ಅದರಲ್ಲಿ ಹಣ್ಣೇದಾದರೂ ಸಿಕ್ಕೀತೆಂದು ಅಲ್ಲಿಗೆ ಹೋದರು. ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳೇ ಹೊರತು ಇನ್ನೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಾಗಿರಲಿಲ್ಲ. ಯೇಸು ಆ ಮರಕ್ಕೆ, ಇನ್ನು ಮುಂದೆ ನಿನ್ನ ಹಣ್ಣನ್ನು ಯಾರು ಎಂದಿಗೂ ತಿನ್ನದಂತಾಗಲಿ ಎಂದರು. ಶಿಷ್ಯರು ಈ ಮಾತುಗಳನ್ನು ಕೇಳಿಸಿಕೊಂಡರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ನಿಮಗೆಲ್ಲರೂ ಕೂಡ ಈ ದಿವಸದ ಶುಭ ಕಾಮನೆಗಳನ್ನು ಕೋರುತ್ತೇನೆ. ದೇವರ ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳ ಮೇಲೆ ಇರಲಿ ಎಂದು ನಾನು ಆಶಿಸುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಇವತ್ತಿನ ಸುವಾರ್ತೆ ನಾವು ಕೇಳುತ್ತಿದ್ದಂತೆ ತಕ್ಷಣಕ್ಕೆ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುವುದು ಸಹಜವಾಗಿದೆ. ಈ ಸುವಾರ್ತೆಯಲ್ಲಿ ಇರುವಂಥ ಘಟನೆ ಒಂದು ಅಂಜೂರದ ಮರದ ಬಗ್ಗೆ. ನಾವು ಸುವಾರ್ತೆಯನ್ನು ಕೇಳುತ್ತಿರುವಾಗ ಮರುದಿವಸ ಯೇಸು ಮತ್ತು ಶಿಷ್ಯರು ಅವರು ಜೆರುಸಲೆಮಿಗೆ ಬರುತ್ತಿದ್ದಾಗ ಅಂತ ನಾವು ನೋಡುತ್ತೇವೆ. ಬೆತಾನಿಯದಿಂದ ಜೆರುಸಲೆಮಿಗೆ ಯಾವ ಮರುದಿವಸ? ನಾವು ಇದೇ ಅಧ್ಯಾಯದಲ್ಲಿ ಇದಕ್ಕಿಂತ ಮುಂಚೆ ಸ್ವಲ್ಪ ನೋಡಿದರೆ ನಮಗೆ ತಿಳಿಯುತ್ತದೆ, ಯೇಸು ಸ್ವಾಮಿ ಜೆರುಸಲೆಮಿಗೆ ವಿಜಯ ಪ್ರವೇಶವನ್ನು ಮಾಡಿದ್ದರು. ಯೇಸು ಸ್ವಾಮಿ ಒಂದು ಹೇಸರಗತ್ತೆಯ ಮೇಲೆ ಕುಳಿತುಕೊಂಡು ಜೆರುಸಲೆಮಿಗೆ ಪ್ರವೇಶ ಮಾಡಿದರು. ಜನರು ಅವರ ಕೈಯಲ್ಲಿ ಈ ಖರ್ಜೂರದ ಅಥವಾ ಆಲಿವ್ ಹಣ್ಣಿನ ಈ ರೆಂಬೆಗಳನ್ನು ಹಿಡಿದುಕೊಂಡು ಯೇಸು ಸ್ವಾಮಿಯನ್ನು ಬರಮಾಡಿಕೊಂಡರು ಜೆರುಸಲೆಮಿಗೆ. ಹಾದಿಯಲ್ಲಿ ವಸ್ತ್ರಗಳನ್ನು ಅವರು ಹಾಕಿದರು ಮತ್ತು ಅದರ ಮೇಲೆ ಯೇಸು ಸ್ವಾಮಿ ಬರುವ ಹಾಗೆ ಮಾಡಿದರು. ಅದೊಂದು ವಿಜಯ ಪ್ರವೇಶವಾಗಿತ್ತು. ಆ ಘಟನೆ ಮುಗಿಯಿತು. ಆಮೇಲೆ ಯೇಸು ಸ್ವಾಮಿ ಬೆತಾನ್ಯಕ್ಕೆ ಹೋದರು. ಅಲ್ಲಿ ಅವರಿಗೆ ಪರಿಚಯದ ಮನೆ ಇತ್ತು. ಅಲ್ಲಿ ಹೋಗಿ ಅವರು ಉಳ್ಕೊಂಡರು ತಮ್ಮ ಶಿಷ್ಯರೊಂದಿಗೆ. ಮತ್ತು ಅಲ್ಲಿಂದ ಮರುದಿವಸ ಅವರು ದೇವಾಲಯಕ್ಕೆ ಹೋಗುತ್ತಾರೆ. ಪ್ರಿಯರೇ, ನಾವು ಇವತ್ತು ಕೇಳಿದಂಥ ಈ ಸುವಾರ್ತೆಯನ್ನು ಇದ್ದ ಹಾಗೆ ಕೇಳಿದರೆ ನಮಗೆ ಅದರಲ್ಲಿ ಅಪಾರ್ಥ ಆಗುವುದಕ್ಕೆ ಏನು ಕೂಡ ಸಂಶಯವಿಲ್ಲ. ಇಂಗ್ಲೆಂಡ್ನಲ್ಲಿ ಓರ್ವ ಬುದ್ಧಿವಂತ ಮನುಷ್ಯ ಜೀವಿಸಿದ್ದನು. ಆತನ ಹೆಸರು ಬರ್ಟ್ರನ್ ರಸಲ್ ಅಂತ ಹೇಳಿಕೊಂಡು ಆತನಿಗೆ ನೊಬೆಲ್ ಪಾರಿತೋಷಕ ಕೂಡ ಸಿಕ್ಕಿತ್ತು. 18ನೇ ಮತ್ತು 19ನೇ ಮತ್ತು 20ನೇ
ಶತಮಾನದಲ್ಲಿ ಆತನು ಜೀವಿಸಿದ್ದನು. 1872ರಲ್ಲಿ ಆತನು ಜನಿಸಿ 1970ರಲ್ಲಿ ನಿಧನ ಹೊಂದಿದನು. ಆತನು ಓರ್ವ ತತ್ವಜ್ಞಾನಿಯಾಗಿದ್ದ, ಬರೆಯುತ್ತಿದ್ದ, ಆಮೇಲೆ ಈ ಗಣಿತಶಾಸ್ತ್ರವನ್ನು ಕೂಡ ಚೆನ್ನಾಗಿ ಅರಿತಿದ್ದನು. ಓರ್ವ ಮೇಧಾವಿ ಅಂತ ಹೇಳ್ಬೋದು. ಆತನು ತಾನೋರ್ವ ಕ್ರೈಸ್ತನಲ್ಲ ಅಂತ ಘೋಷಣೆ ಮಾಡಿಕೊಂಡ. ಆಮೇಲೆ ಯಾಕೆ ತಾನು ಕ್ರೈಸ್ತನಲ್ಲ ಅಂತ ಕೂಡ ಹೇಳಿದ. ಯಾಕಂತ ಹೇಳಿದರೆ ಆತಕ್ಕೆ ಒಂದು ಕಾರಣ, ಇವತ್ತಿನ ಸುವಾರ್ತೆಯಲ್ಲಿ ನಾವು ಕೇಳಿದಂಥ ಒಂದು ಪಂಕ್ತಿ. ಅದೇನಂತ ಹೇಳಿದರೆ, ಯೇಸು ಸ್ವಾಮಿ ಅಂಜೂರದ ಮರಕ್ಕೆ ಹೇಳುತ್ತಾರೆ, ಇನ್ನು ಮುಂದೆ ಯಾವುದೇ ಮನುಷ್ಯನು ನಿನ್ನ ಹಣ್ಣನ್ನು ತಿನ್ನದಿರಲಿ ಅಂತ. ಯಾಕೆ ಯೇಸು ಸ್ವಾಮಿ ಹೇಳುತ್ತಾರೆ? ಅದನ್ನು ಮೊದಲು ಅರಿಯದೇ ಇದ್ದರೆ ನಾವು ಕೂಡ ಬರ್ಟ್ರಾಂಡ್ ರಸಲ್ ದೊಡ್ಡ ಮೇಧಾವಿ, ಜ್ಞಾನಿ, ಆದರೂ ಕೂಡ ಆತನು ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತಪ್ಪಿಬಿಟ್ಟನು. ಹಲವಾರು ಬಾರಿ ಹೀಗೆ ಆಗುತ್ತದೆ. ಏನಂತ ಹೇಳಿದರೆ, ನಾವೇನೋ ಒಂದು ಪದವನ್ನು ಅಥವಾ ಒಂದು ಪಂಕ್ತಿಯನ್ನು ಹೆಕ್ಕಿಕೊಂಡು ಅದನ್ನು ಅಪಾರ್ಥ ಮಾಡಿಕೊಳ್ಳುತ್ತೇವೆ. ಅದು ನಮಗೆ ಸರಿಯಾಗಿ ಅರ್ಥ ಆಗದಂಥ ಸಂದರ್ಭದಲ್ಲಿ ನಾವು ಅದನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತೇವೆ. ಹೀಗೆ ಅನೇಕ ಮಂದಿ ಇವತ್ತಿಗೆ ಕೂಡ ಈ ಪವಿತ್ರ ಬೈಬಲ್ನ ಕೆಲವೊಂದು ಶಬ್ದಗಳನ್ನು ಹೆಕ್ಕಿ ಅಪಾರ್ಥ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ನಾವು ಸುತ್ತಮುತ್ತಲೂ ಬೇಕಾದಷ್ಟು ನೋಡುತ್ತೇವೆ. ಇದರ ಅರ್ಥ ಏನು ಅಂತ ನಾವು ತಿಳಿದುಕೊಳ್ಳುವ. ಯೇಸು ಸ್ವಾಮಿ ಆ ವಿಜಯ ಪ್ರವಾಸ ಆದ ಮೇಲೆ ಬಂದು ಬೆತಾನ್ಯದಲ್ಲಿ ಉಳ್ಕೊಳ್ತಾರೆ. ಆ ನಂತರ ಅವರು ಮರು ದಿವಸ ಬೆತಾನ್ಯದಿಂದ ಜೆರೂಸಲೇಮಿಗೆ ಹೋಗುತ್ತಾರೆ. ಹೀಗೆ ಹೋಗುವಾಗ ಯೇಸು ಸ್ವಾಮಿಗೆ ಹಸಿವಾಗಿತ್ತು. ನಾವು ನೋಡುತ್ತೇವೆ, ದೇವರ ಕುಮಾರ ಯೇಸು ಸ್ವಾಮಿ ಮನುಷ್ಯನಾಗಿ ಭೂಲೋಕಕ್ಕೆ ಇಳಿದುಕೊಂಡು ಬಂದರು. ಅವರು ಸಂಪೂರ್ಣವಾಗಿ ಮನುಷ್ಯರಾಗಿದ್ದರು. ಎಲ್ಲ ಜನರಿಗೆ ಹೇಗೆ ಬಾಯಾರಿಕೆ ಆಗ್ತದೆ, ಎಲ್ಲ ಜನರಿಗೆ ಹೇಗೆ ಹಸಿವಾಗ್ತದೆ, ಅದೇ ಪ್ರಕಾರ ಯೇಸು ಸ್ವಾಮಿಗೆ ಕೂಡ ಹಸಿವಾಗಿರುತ್ತಿತ್ತು. ಅದಕ್ಕಾಗಿ ಅವರಿಗೆ ಹಸಿವಾದ ಕಾರಣ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಸುತ್ತಲೂ ನೋಡ್ತಾರೆ. ಅವರಿಗೆ ಆಗ ಕಾಣ ಸಿಕ್ಕಿದ್ದು ಒಂದು ಹಚ್ಚ ಹಸಿರು ಎಲೆಗಳಿಂದ ಕೂಡಿದಂಥ ಒಂದು ಅಂಜೂರದ ಮರ. ಆ ಮರವನ್ನು ನೋಡಿದ ತಕ್ಷಣ ಯೇಸು ಸ್ವಾಮಿ ಆ ಮರದಲ್ಲಿಗೆ ಹೋಗ್ತಾರೆ, ಮತ್ತೆ ನೋಡ್ತಾರೆ ಮರವನ್ನು. ಅವರು ಅಲ್ಲಿಗೆ ಬಂದದ್ದು ಯಾಕಂತ ಹೇಳಿದ್ರೆ, ಆ ಮರದಲ್ಲಿ ಒಂದು ವೇಳೆ ಅಂಜೂರ ಇದ್ದರೆ ತಿಂದು ತನ್ನ ಹಸಿವನ್ನು ನೀಗಿಸೋಕ್ಕೋಸ್ಕರ ಅಲ್ಲಿಗೆ ಬಂದಿದ್ದರು. ಆದರೆ ಏನಾಯ್ತಂತ ಹೇಳಿದ್ರೆ, ಯೇಸು ಸ್ವಾಮಿ ನೋಡುತ್ತಾರೆ. ನೋಡುವಾಗ ಆ ಮರದಲ್ಲಿ ಹಣ್ಣುಗಳೇನು ಕೂಡ ಕಾಣುವುದಿಲ್ಲ, ಕಾಯಿಗಳು ಕೂಡ ಕಾಣುವುದಿಲ್ಲ. ನಮಗೆ ಸುವಾರ್ತೆಯಲ್ಲಿ ಹೇಳಲಾಗಿದೆ ಏನಂತ ಹೇಳಿದರೆ, ಆ ಸಮಯ ಅಂಜೂರ ಆಗುವಂಥ ಸಮಯ ಅಲ್ಲ ಅಂತ ಹೇಳಿಕೊಂಡು ನಾವು ನೋಡ್ತೇವೆ. ಈ ಯೇಸು ಸ್ವಾಮಿಯ ಕೊನೆಯ ದಿನಗಳು ಸಾಧಾರಣ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅವುಗಳನ್ನು ನಾವು ಕಾಣುತ್ತೇವೆ. ಪಾಸ್ಕಾ ಹಬ್ಬ ಅದು ಸಾಧಾರಣ ಈ ಸಮಯದಲ್ಲಿ ಬರುತ್ತದೆ. ಯೇಸು ಸ್ವಾಮಿ ಕೊನೆಯ ದಿನಗಳಲ್ಲಿ ಅಲ್ಲಿ ಜೆರೂಸಲೇಮ್ ದೇವಾಲಯದ ಹತ್ತಿರ ಇರುತ್ತಿದ್ದರು. ಆದ್ದರಿಂದ ಆ ಸಮಯದಲ್ಲಿ ಹಣ್ಣುಗಳು ಕೇವಲ ಕಾಯಿ ಆಗಿರ್ತಿದ್ದವು ಅಂಜೂರದ. ಮತ್ತು ಅವು ಹಣ್ಣಾಗಬೇಕಿದ್ರೆ ಜೂನ್ ತಿಂಗಳು ಅಥವಾ ಆ ಸಮಯದಲ್ಲಿ ಹಣ್ಣಾಗುತ್ತಿದ್ದವು. ಯೇಸು ಸ್ವಾಮಿ ಆ ಮರದ ಹತ್ತಿರ ಬಂದಾಗ ಹಣ್ಣುಗಳು ಏನು ಕೂಡ ಇರಲಿಲ್ಲ, ಕಾಯಿ ಕೂಡ ಅವರಿಗೆ ಸಿಗಲಿಲ್ಲ. ಮತ್ತೆ ಆ ಮರದ ತಪ್ಪು ಹೇಗೆ ಆಗ್ತದೆ? ಯಾಕಾಗಿ ಆ ಮರ ತಪ್ಪಾಯಿತು? ಒಂದು ವೇಳೆ ಆ ಮರದಲ್ಲಿ ಹಣ್ಣು ಇರಲಿಲ್ಲದಿದ್ದರೆ, ಯಾಕಂತ ಹೇಳಿದ್ರೆ ಅದು ಸಮಯ ಅಲ್ಲದಿತ್ತು. ನಾವು ಈ ಅಕ್ಟೋಬರ್ ತಿಂಗಳಲ್ಲಿ ಮಾವಿನ ಹಣ್ಣನ್ನು ಮಾವಿನ ಮರದಲ್ಲಿ ನೋಡಿದರೆ ನಮಗೆ ಖಂಡಿತವಾಗಿಯೂ ಸಿಗುವುದಿಲ್ಲ. ಗೇರಿನ ಮರದಲ್ಲಿ ನಾವು ಗೇರು ಬೀಜ ಅಥವಾ ಗೇರು ಹಣ್ಣನ್ನು ನೋಡಲಿಕ್ಕೆ ಹೋದರೆ ನಮಗೆ ಖಂಡಿತವಾಗಿಯೂ ಅದು ನೋಡಲಿಕ್ಕೆ ಸಿಗುವುದಿಲ್ಲ. ಅಂಥದ್ದರಲ್ಲಿ ನಾವು ಈ ಮಾವಿನ ಮರಕ್ಕೋ ಅಥವಾ ಗೇರು ಮರಕ್ಕೋ ನಾವು ಅದರಲ್ಲಿ ತಪ್ಪು ಕಂಡುಹಿಡಿಯಬಹುದೇ? ಈಗ ಸಂಶೋಧನೆಯಿಂದ ಏನಾಗ್ತದೆ ಅಂತ ಹೇಳಿದರೆ, ಎಲ್ಲ ಸೀಸನ್ನಲ್ಲಿ ಎಲ್ಲ ಕಾಲಗಳಲ್ಲಿ ಕೂಡ ಹಣ್ಣು ಬಿಡುವಂಥ ಮರಗಳು ಇವೆ. ಆದರೆ ಪ್ರತಿಯೊಂದು ಮರಕ್ಕೆ ಕೂಡ ಅದೇ ಒಂದು ಸೀಸನ್ ಅಂತ ಉಂಟು. ಆ ಸಮಯದಲ್ಲಿ
ಆ ಮರ ಪ್ರತ್ಯೇಕ ಮರ ಆ ಹಣ್ಣನ್ನು ಕೊಡುತ್ತದೆ. ಅದಕ್ಕಾಗಿ ಈ ತಿಂಗಳು ಮಾವುಗಳು ಆಗುವಂಥ ಸಮಯ ಅಲ್ಲ, ಗೇರು ಕೊಡುವಂಥ ಸಮಯ ಅಲ್ಲ. ಆದ್ದರಿಂದ ಒಂದು ವೇಳೆ ಮಾವಿನ ಮರದಲ್ಲಿ ಗೇರಿನ ಮರದಲ್ಲಿ ಹಣ್ಣು ಇಲ್ಲದಿದ್ದರೆ ನಾವು ಆ ಮರದಲ್ಲಿ ತಪ್ಪು ಕಂಡುಹಿಡಿಯಲಿಕ್ಕೆ ಆಗುವುದಿಲ್ಲ. ಅದೇ ಪ್ರಕಾರ ಯಾವಾಗ ಅಂಜೂರ ಬಿಡುವಂತಹ ಅಥವಾ ಹಣ್ಣಾಗುವಂಥ ಸಮಯ ಅಲ್ಲವೋ ಆ ಸಮಯದಲ್ಲಿ ಮರದಲ್ಲಿ ನೋಡುವಾಗ ಅಂಜೂರಗಳು ಕಾಣಲಿಲ್ಲ. ಹಾಗಾದರೆ ಯೇಸು ಸ್ವಾಮಿ ಯಾಕಾಗಿ ಆ ಮರವನ್ನು ದೂಷಿಸಿದರು? ಯಾಕಾಗಿ ಆ ಮರಕ್ಕೆ ಯೇಸು ಸ್ವಾಮಿ ಇನ್ನು ಮುಂದೆ ನಿನ್ನ ಮರದಿಂದ ಯಾರು ಕೂಡ ಹಣ್ಣನ್ನು ತಿನ್ನದೇ ಇರಲಿ ಅಂತ ಹೇಳಿದರು? ಪ್ರಿಯರೇ, ಅದರ ಹಿನ್ನೆಲೆ ಏನಂತ ಹೇಳಿದ್ರೆ ನಮಗೆ ಹಿನ್ನೆಲೆ ಕೂಡ ಉಂಟು. ಅದೇ ಪ್ರಕಾರ ಈ ವಾಕ್ಯದ ನಂತರದ ಕೂಡ ವಾಕ್ಯವನ್ನು ಓದುವಾಗ ನಮಗೆ ಅದರ ಸಂದರ್ಭ ನೋಡುವಾಗ ತಿಳಿತದೆ ಯಾಕೆ ಯೇಸು ಸ್ವಾಮಿ ಈ ಮರಕ್ಕೆ ಹೀಗೆ ಹೇಳಿದರು. ಬರ್ಟನ್ ರಸಲ್ ಮೇಧಾವಿ ಮನುಷ್ಯ, ಜಾಣ ಮನುಷ್ಯ, ಅದರ ಹಿಂದೆ ಮತ್ತು ಮುಂದಕ್ಕೆ ನೋಡ್ಲಿಕ್ಕೆ ಹೋಗಲಿಲ್ಲ. ಅದಕ್ಕಾಗಿ ಆತನು ಈ ವಾಕ್ಯವನ್ನು ಅಪಾರ್ಥ ಮಾಡಿಕೊಂಡನು. ಯೇಸು ಸ್ವಾಮಿ ಈ ಅಂಜೂರದ ಮರದಲ್ಲಿ ಏನನ್ನು ಕಾಣುತ್ತಾರೆ? ಏನು ಕಾಣ್ತಾರಂತ ಹೇಳಿದ್ರೆ ದೇವಾಲಯ. ಅಂದಿನ ಮನುಷ್ಯರ ಆ ಒಂದು ಆಧ್ಯಾತ್ಮಿಕ ಜೀವನ ಯಾವ ರೀತಿಯ ಆಧ್ಯಾತ್ಮಿಕ ಜೀವನ? ಒಣಗಿ ಹೋದಂಥ ಆಧ್ಯಾತ್ಮಿಕ ಜೀವನ, ಕೊಳೆತು ಹೋದಂಥ ಆಧ್ಯಾತ್ಮಿಕ ಜೀವನ. ಆ ಮರದಲ್ಲಿ ಯೇಸು ಸ್ವಾಮಿ ಅದನ್ನು ಕಾಣುತ್ತಾರೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಹಣ್ಣು ಕೊಡದ ಎಲ್ಲ ಮರಗಳಿಗೆ ಶಾಪ ನೀಡಲಿಲ್ಲ. ಅವರು ಸಾಂಕೇತಿಕವಾಗಿ ಒಂದು ಮರಕ್ಕೆ ಮಾತ್ರ ಹೇಳಿದರು. ಅದರಿಂದ ನಮಗೆ ಒಂದು ಸಂದೇಶವನ್ನು ಯೇಸು ಸ್ವಾಮಿ ನೀಡುತ್ತಾರೆ. ನೋಡುವಾಗ ಆ ಮರ ತುಂಬ ಚೆನ್ನಾಗಿ ಕಂಡಿತು, ತುಂಬ ಎಲೆಗಳಿವೆ, ಹಚ್ಚ ಹಸಿರು ಎಲೆಗಳು. ಯಾರಾದರೂ ಕೂಡ ಮರುಳಾಗಬೇಕು ಆ ಮರವನ್ನು ನೋಡುವಾಗ, ಅಷ್ಟು ಸುಂದರವಾಗಿತ್ತು. ನಾವು ಆದಿಕಾಂಡದಲ್ಲಿ, ಪವಿತ್ರ ಬೈಬಲ್ನ ಮೊದಲನೇ ಪುಸ್ತಕ ಆದಿಕಾಂಡದಲ್ಲಿ ನಾವು ನೋಡಿದರೆ ಆದಾಮ ಮತ್ತು ಹವ್ವ ದೇವರವರನ್ನು ಸೃಷ್ಟಿ ಮಾಡಿದರು. ಮತ್ತೆ ಹೇಳಿದರು ಎಲ್ಲ ಮರಗಳ ಹಣ್ಣನ್ನು ನೀವು ತಿನ್ನಬಹುದು, ಒಂದು ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಕೂಡದು ಅಂತ ಹೇಳಿಕೊಂಡು. ಅಲ್ಲಿ ಸೈತಾನ ಈ ಹಾವಿನ ರೂಪದಲ್ಲಿ ಬಂದು ಹವ್ವಳಿಗೆ ಹೇಳುತ್ತಾನೆ, ನೀನು ಎಲ್ಲ ಹಣ್ಣನ್ನು ತಿನ್ಬಹುದು, ಆದರೆ ಒಂದು ಮರದ ಹಣ್ಣನ್ನು ಯಾಕೆ ತಿನ್ನಬಾರದು? ಯಾಕಂತ ಹೇಳಿದ್ರೆ ನೀನು ಕೂಡ ದೇವರ ಹಾಗೆ ಆಗುತ್ತೀ ಅಂತ ಹೇಳಿಕೊಂಡು ಹವ್ವ ಆ ಮರದ ಹಣ್ಣನ್ನು ತೆಗೆದು ತಿನ್ನುತ್ತಾಳೆ, ತನ್ನ ಗಂಡನಿಗೆ ಕೂಡ ಕೊಳ್ತಾಳೆ. ಇಬ್ಬರು ಕೂಡ ಅವರು ಒಂದೇ ತಕ್ಷಣಕ್ಕೆ ತಿಳಿದುಕೊಳ್ಳುತ್ತಾರೆ, ತಾವು ಬಟ್ಟೆ ಇಲ್ಲದೆ ಇದ್ದೇವೆ, ನಗ್ನರಾಗಿದ್ದೇವೆ ಅಂತ ಹೇಳಿಕೊಂಡು. ತಕ್ಷಣಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಂಜೂರದ ಮರದ ಎಲೆಗಳನ್ನು ಅವರು ಕಿತ್ತು ಅವುಗಳನ್ನು ಜೋಡಿಸಿ ತಾವು ನಗ್ನರಾಗಿರುವುದನ್ನು ಮುಚ್ಚಿಕೊಳ್ಳುತ್ತಾರೆ. ಅಂಜೂರದ ಮರ ನೋಡುವಾಗ ಸುಂದರವಾಗಿರ್ತದೆ, ತುಂಬ ಎಲೆಗಳು, ಮತ್ತೆ ಖುಷಿ ಆಗ್ತದೆ. ಆ ಮರ ನೋಡ್ಲಿಕ್ಕೆ ಸುಂದರವಾಗಿತ್ತು, ಆದರೆ ಅಲ್ಲಿ ಬುಡಕ್ಕೆ ಬಂದಾಗ ಮಾತ್ರ ಏನಾಯ್ತು ಅಂತ ಹೇಳಿದ್ರೆ ಯಾವ ಉದ್ದೇಶಕ್ಕಾಗಿ ಆ ಮರ ಇತ್ತೋ ಆ ಒಂದು ಉದ್ದೇಶ ಅಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ. ಸಿಹಿಯಾದ ರುಚಿಕರವಾದಂಥ ಹಣ್ಣುಗಳು ಆ ಮರದಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ. ಒಂದು ವಿಚಾರ ಏನಂತ ಹೇಳಿದ್ರೆ ಆ ಸಮಯ ಹಣ್ಣಾಗುವಂಥ ಸಮಯ ಅಲ್ಲ. ಅದಕ್ಕಾಗಿ ಅದರ ಅರ್ಥ ಏನಂತ ಹೇಳಿದ್ರೆ ಯೇಸು ಸ್ವಾಮಿ ಆ ಮರದ ಮುಖಾಂತರ ದೇವಾಲಯದಲ್ಲಿ ಏನು ನಡೆಯುತ್ತದೆ ಮತ್ತು ಅಂದಿನ ಕಾಲದ ಬೋಧಕರು ತಮ್ಮ ತಮ್ಮ ಬಗ್ಗೆ ಏನನ್ನು ಯೋಚನೆ ಮಾಡಿಕೊಳ್ಳುತ್ತಿದ್ದರು. ತಾವು ಬುದ್ಧಿವಂತ ಮನುಷ್ಯರು, ಜ್ಞಾನಿಗಳು, ಆಮೇಲೆ ಅವರು ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ತಿಳಿದುಕೊಳ್ಳುತ್ತಿದ್ದರು. ಅದು ಕೇವಲ ತೋರ್ಪಡಿಕೆಗೆ ಮಾತ್ರ, ನೋಡುವಾಗ ಮಾತ್ರ ಜನರಿಗೆ ತುಂಬ ಖುಷಿ ಆಗ್ತಿತ್ತು. ಇವರು ತುಂಬ ಕಲಿತವರು, ಹಣೆಪಟ್ಟಿಯನ್ನು ಕಟ್ಟುತ್ತಾರೆ, ಆಮೇಲೆ ನಿಲುವಂಗಿಯನ್ನು ಹಾಕುತ್ತಾರೆ, ಗೊಂಡೆಯನ್ನು ಹಾಕುತ್ತಾರೆ, ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತಿದ್ದರು. ಅದೇ ಪ್ರಕಾರ ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತದೆ, ಅವರು ಇತರರಿಗೆ ಬೋಧನೆ ಮಾಡುತ್ತಿದ್ದರು. ನೋಡುವಾಗ ಅವರ ಜೀವನ ಹೇಗಿತ್ತಂತ ಹೇಳಿದ್ರೆ ತುಂಬ ಎಲೆಗಳಿಂದ ಕೂಡಿದಂಥ ಅಂಜೂರದ ಮರದ ಹಾಗೆ ಸುಂದರವಾಗಿತ್ತು. ಆದರೆ ಒಳಗೆ ಏನಿತ್ತಂತ ಹೇಳಿದ್ರೆ ಅವರು ಬರಡಾಗಿದ್ದರು, ಅವರು ಒಣಗಿ ಹೋದಂಥ ಮರದ ಹಾಗಿದ್ದರು. ಅದರ ಬೇರು ಸತ್ತು ಹೋಗಿತ್ತು. ಅದು ನಿಜವಾದ ಪರಿಸ್ಥಿತಿ ಆಗಿತ್ತು, ಅಂದಿನ ಕಾಲದ ಬೋಧಕರ ಪರಿಸ್ಥಿತಿ. ಅದಕ್ಕಾಗಿ ನಾವು ನೋಡ್ತೇವೆ
ಸಾಮಾನ್ಯ ಜನರು ಯೇಸು ಸ್ವಾಮಿಯನ್ನು ಜೆರೂಸಲೇಮಿನ ಒಳಗೆ ಬರಮಾಡಿಕೊಂಡರು. ಈ ಆಲಿವ್ ತಾಳೆಗಳನ್ನು ಕೈಯಲ್ಲಿ ಹಿಡಿದು, ಆಮೇಲೆ ರಸ್ತೆಯಲ್ಲಿ ಹೋಗುವ ದಾರಿಯಲ್ಲಿ ಬಟ್ಟೆಗಳನ್ನು ಬಿಡಿಸಿ ಯೇಸು ಸ್ವಾಮಿಯನ್ನು ಬರಮಾಡಿಕೊಂಡರು. ಆದರೆ ಯಾರು ತಮ್ಮನ್ನೇ ತಾವು ಬೋಧಕರು, ಶಾಸ್ತ್ರಿಗಳು ಅಂತ ಹೇಳಿದರೆ ಪಾಂಡಿತ್ಯ ಹೊಂದಿದವರು ಅಂತ ತಿಳಿದುಕೊಂಡರೋ ಅವರು ಮಾತ್ರ ಅದಕ್ಕೆ ಮುಂದಾಗಲಿಲ್ಲ. ಬದಲಾಗಿ ಅವರು ಪ್ರತಿಯೊಂದರಲ್ಲಿ ಕೂಡ ಯೇಸು ಸ್ವಾಮಿಯಲ್ಲಿ ತಪ್ಪನ್ನು ಕಂಡು ಹಿಡಿಯಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದರು. ಅದಕ್ಕಾಗಿ ಯಾರಲ್ಲಿ ವಿಶ್ವಾಸವಿತ್ತು, ಯಾರಲ್ಲಿ ನಂಬಿಕೆ ಇತ್ತು ಅಂತ ಹೇಳಿದರೆ ಈ ಸಾಮಾನ್ಯ ಜನರಲ್ಲಿತ್ತು. ಅವರು ನೋಡಲಿಕ್ಕೆ ಅಷ್ಟು ಚೆನ್ನಾಗಿರಲಿಲ್ಲ, ಅವರು ಬುದ್ಧಿವಂತರಾಗಿ ಕಲಿತವರಾಗಿರಲಿಲ್ಲ. ಅವರು ಬೈಬಲ್ನಲ್ಲಿನ ಅಥವಾ ಪವಿತ್ರ ಗ್ರಂಥದಲ್ಲಿನ ಪ್ರತಿಯೊಂದು ಶಬ್ದವನ್ನು ಅವರು ಬಾಯ್ಪಾಠ ತಿಳಿದಿರಲಿಲ್ಲ, ಅದರ ಅರ್ಥ ಕೂಡ ಅವರಿಗೆ ತಿಳಿದಿರಲಿಕ್ಕಿಲ್ಲ. ಆದರೂ ಕೂಡ ಅವರಲ್ಲಿ ಹೃದಯದಲ್ಲಿ ನಂಬಿಕೆ ಇತ್ತು, ಅವರಲ್ಲಿ ವಿಶ್ವಾಸವಿತ್ತು, ಅವರು ದೇವರಿಗೆ ಮೆಚ್ಚುಗೆ ಪಾತ್ರರಾಗಿದ್ದರು. ಆದರೆ ಯಾರು ತಾವು ಹಚ್ಚ ಹಸಿರಾಗಿದ್ದೇವೆ, ಯಾರು ತಮ್ಮನ್ನೇ ತಾವು ಸುಂದರ ಅಂತ ಹೊರಗಿನ ನೋಟಕ್ಕೆ ತೋರ್ಪಡಿಸುತ್ತಿದ್ದರೋ ಅವರಲ್ಲಿ ಮಾತ್ರ ಒಳಗೆ ಎಲ್ಲ ಕೂಡ ಕೊಳೆತು ಹೋದ ಹಣ್ಣಿನ ಆಗಿತ್ತು. ಅವರೆಲ್ಲರೂ ಕೂಡ ಬರುಡಾಗಿದ್ದರು, ಮತ್ತು ಅವರ ಈ ಜೀವನದ ಬೇರುಗಳು ಅವು ಸತ್ತು ಹೋಗಿದ್ದವು. ಇದನ್ನು ಯೇಸು ಸ್ವಾಮಿ ಈ ಒಂದು ಅಂಜೂರದ ಮರದ ಮೂಲಕ ನಮಗೆ ಒಂದು ಪಾಠವನ್ನು ಕಲಿಸುತ್ತಾರೆ. ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಇನ್ನು ಮುಂದೆ ಈ ಮರದಿಂದ ಯಾರು ಕೂಡ ಹಣ್ಣು ತಿನ್ನದೇ ಇರಲಿ ಅಂತ ಹೇಳಿಕೊಂಡು ಏನಾಯಿತು ಅದನ್ನೇ ನಾವು ನೋಡುತ್ತೇವೆ. ಈ ಫರಿಸಾಯರು, ಧರ್ಮ ಬೋಧಕರು, ಆಮೇಲೆ ಪಾಂಡಿತ್ಯ ಹೊಂದಿದಂಥ ಧರ್ಮಶಾಸ್ತ್ರಿಗಳು, ಅವರು ಉಪಕಾರಕ್ಕೆ ಬರದಂಥ ಮರದ ಹಾಗೆ, ಹಣ್ಣುಗಳು ನೀಡದಂಥ ಮರದ ಹಾಗೆ ಅವರ ಜೀವನವಾಗಿತ್ತು. ನಾವು ಅಂದಿನ ಕಾಲದ ಧರ್ಮ ಬೋಧಕರ ಹಾಗೆ ತಿಳಿದುಕೊಳ್ಬೇಕಾಗಿಲ್ಲ. ಇವತ್ತು ನಮ್ಮ ಮಧ್ಯದಲ್ಲಿ ನಾವು ನಮ್ಮ ಜೀವನವನ್ನು ನೋಡಿಕೊಳ್ಬೇಕು ಪ್ರಿಯರೇ. ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಕೂಡ ಕರೆಯುತ್ತಾರೆ, ಆಹ್ವಾನಿಸುತ್ತಾರೆ, ಬಂದು ಅವರನ್ನು ಹಿಂಬಾಲಿಸಲಿಕ್ಕೆ, ಅವರಿಂದ ಕಲಿತುಕೊಳ್ಳಲಿಕ್ಕೆ, ಅವರ ಬೋಧನೆಯನ್ನು ತಿಳಿದುಕೊಂಡು ನಾವು ಒಂದು ಉತ್ತಮವಾದ ಜೀವನವನ್ನು ಜೀವಿಸಲಿಕ್ಕೆ ಯೇಸು ಸ್ವಾಮಿ ನಮಗೆ ಅವರು ಆಹ್ವಾನಿಸುತ್ತಾರೆ. ನಾವೇನು ಮಾಡ್ತೇವೆ? ದೇವರ ವಾಕ್ಯವನ್ನು ಕೇಳುತ್ತೇವೆ, ಸಂಸ್ಕಾರವನ್ನು ಪಡೆಯುತ್ತೇವೆ, ಆಮೇಲೆ ಧ್ಯಾನ ಮಾಡುತ್ತೇವೆ, ಧ್ಯಾನ ಕೂಟಕ್ಕೆ ಹೋಗುತ್ತೇವೆ. ಈ ಮಾಧ್ಯಮದ ಮುಖಾಂತರ ದೇವರ ವಾಕ್ಯವನ್ನು ನೋಡುತ್ತೇವೆ, ಆಲಿಸುತ್ತೇವೆ, ಧ್ಯಾನಿಸುತ್ತೇವೆ. ಮತ್ತೆ ಏನಾಗ್ತದೆ? ನಂತರ ಏನಾಗ್ತದೆ? ಅದು ಮುಖ್ಯ. ಇಷ್ಟೆಲ್ಲ ಕೂಡ ಪಡೆದುಕೊಂಡು ನಾವು ಫಲ ನೀಡದ ಮರದ ಹಾಗೆ ಇದ್ದರೆ ನಮ್ಮ ಜೀವನ ಕೂಡ ಅದು ಬರಡಾಗಿದೆ ಅಂತ ಅರ್ಥ. ನಮ್ಮ ಜೀವನ ಕೂಡ ಅದು ಕೊಳೆತು ಹೋಗಿದೆ ಅಂತ ಅರ್ಥ. ಈ ಫರಿಸಾಯರ ಬಗ್ಗೆ, ಧರ್ಮಶಾಸ್ತ್ರಿಗಳ ಬಗ್ಗೆ ಯೇಸು ಸ್ವಾಮಿ ಏನು ಹೇಳಿದರು? ಹೊರಗಿನಿಂದ ನೋಡಲಿಕ್ಕೆ ಸುಂದರವಾದಂಥ ಗೋರಿಗಳು, ಸುಣ್ಣ ಬಳಿದಂಥ ಗೋರಿಗಳು, ಒಳಗೇನಿದೆ? ಕೊಳಕು. ಅಲ್ಲಿ ಏನು ಉಂಟಂತ ಹೇಳಿದ್ರೆ ಹುಳಗಳಿವೆ. ಯಾಕಂತ ಹೇಳಿದ್ರೆ ನೋಡ್ಲಿಕ್ಕೆ ಮಾತ್ರ ಅವರು ಚಂದ, ನೋಡ್ಲಿಕ್ಕೆ ಮಾತ್ರ ಹಚ್ಚ ಹಸಿರು ಈ ಮರ, ಆದರೆ ಹಣ್ಣಿಲ್ಲ. ಗೋರಿ ಹೊರಗಿನಿಂದ ಮಾತ್ರ ಸುಂದರವಾಗಿದೆ, ಬಿಳಿ ಬಣ್ಣದ, ಒಳಗೆ ಎಲ್ಲ ಕೊಳೆತು ಹೋಗಿದೆ. ಏನು ಒಳಗಿದೆಯೋ ಅದೇ ಹೊರಕ್ಕೆ ಬರುತ್ತದೆ. ಏನು ಮರ ಅದರ ಸ್ವಭಾವ ಉಂಟೋ ಅದೇ ರೀತಿಯ ಹಣ್ಣುಗಳನ್ನು ನೀಡುತ್ತದೆ. ಈ ಫರಿಸಾಯರಲ್ಲಿ, ಧರ್ಮಶಾಸ್ತ್ರಿಗಳಲ್ಲಿ, ಫರಿಸಾಯರಲ್ಲಿ, ಬೋಧಕರಲ್ಲಿ ಅವರು ಕೇವಲ ತೋರ್ಪಡಿಕೆಗೆ ಮಾತ್ರ ತಮ್ಮ ಧರ್ಮವನ್ನು ತೋರಿಸುತ್ತಿದ್ದರು ವಿನಃ ಅವರ ಜೀವನದಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟದ್ದು, ದೇವರಿಗೆ ಮೆಚ್ಚುಗೆ ಆಗುವಂಥದ್ದು ಅವರು ತೋರಿಸಿಕೊಡ್ತಿರ್ಲಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಈ ಮರಕ್ಕೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದೇ ಬಾರಿ ನಾವು ನೋಡ್ತೇವೆ ಯೇಸು ಸ್ವಾಮಿಯ ಈ ಒಂದು ಸೇವೆಯ ಅವಧಿಯಲ್ಲಿ ಕೇವಲ ಒಂದೇ ಒಂದು ಬಾರಿ ಯೇಸು ಸ್ವಾಮಿ ಸ್ವಲ್ಪ ಅಸಮಾಧಾನಗೊಂಡು ಅವರು ಒಂದು ಆ ಮರಕ್ಕೆ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇನ್ನು ಮುಂದಕ್ಕೆ ಯಾರು ಕೂಡ ನಿನ್ನ ಹಣ್ಣನ್ನು ತಿನ್ನದೇ ಇರಲಿ ಅಂತ ಯಾವಾಗಲೂ ಕೂಡ ಯೇಸು ಸ್ವಾಮಿ ಆಧಾರ ನೀಡುತ್ತಿದ್ದರು. ಯಾವಾಗಲೂ ಕೂಡ ಯೇಸು ಸ್ವಾಮಿ ಬಿದ್ದವರನ್ನು ಮೇಲಕ್ಕೆ ಎತ್ತುತ್ತಿದ್ದರು. ಕೇವಲ ಒಂದು ಬಾರಿ ಮಾತ್ರ ಆ ಮರಕ್ಕೆ ಯೇಸು ಸ್ವಾಮಿ ಕಹಿಯಾದ ಮಾತುಗಳಿಂದ ಅವರು ಆಡಿದರು. ಯಾಕಂತ ಹೇಳಿದರೆ ನಾವೆಲ್ಲರೂ ಕೂಡ ವಿಶ್ವಾಸಿಗಳು, ಫಲ ನೀಡಬೇಕಾದಂಥ ಮರಗಳು, ಫಲ ನೀಡಬೇಕಾದಂಥ ಸಸಿಗಳು. ಯಾವಾಗ ನಾವು ಅದನ್ನು ನೀಡುವುದಿಲ್ವೋ ಆವಾಗ ನಮ್ಮ ಜೀವನ ವ್ಯರ್ಥವಾಗುತ್ತದೆ. ಪ್ರಿಯರೇ,
ಇವತ್ತು ಈ ಒಂದು ಸಂದೇಶವನ್ನು ನಾವು ಕೇಳುತ್ತಿರುವಾಗ ಯೇಸು ಸ್ವಾಮಿಯಲ್ಲಿ ವಿನಯದಿಂದ ನಾವು ಬೇಡಿಕೊಳ್ಳುವ, ಸ್ವಾಮಿ ಯೇಸುವೆ, ನಾವೆಲ್ಲರೂ ಕೂಡ ಫಲ ನೀಡುವಂತಹ ಫಲದಾಯಕ ಮರಗಳಾಗಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು ನೀಡು ಸ್ವಾಮಿ. ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಎಲ್ಲಿ ನಾವು ಹಣ್ಣು ನೀಡಲಿಕ್ಕೆ, ಜನರಿಗೆ ನಾವು ಉಪ್ಪಾಗಲಿಕ್ಕೆ, ಪ್ರಪಂಚಕ್ಕೆ ದೀಪ ಆಗಲಿಕ್ಕೆ, ಬೆಳಕಾಗಲಿಕ್ಕೆ ತಪ್ಪಿ ಹೋಗಿದ್ದೇವೆ, ಅದಕ್ಕೆ ನಾವು ಪಶ್ಚಾತ್ತಾಪ ಪಡುತ್ತೇವೆ. ಇನ್ನು ಮುಂದಕ್ಕೆ ನಮ್ಮ ಜೀವನದಲ್ಲಿ ನಾವು ಉತ್ತಮ ಚಿಂತನೆಯಲ್ಲಿ, ಉತ್ತಮ ಮಾತುಗಳಲ್ಲಿ ಮತ್ತು ಸೇವಾ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡು ಫಲ ನೀಡುವ ವ್ಯಕ್ತಿಗಳಾಗಲಿಕ್ಕೆ ನಮ್ಮನ್ನು ಆಶೀರ್ವದಿಸಿರಿ ಅಂತ ಪ್ರಾರ್ಥಿಸುವ ಕರ್ತರಾದ ದೇವರೇ, ಈ ವರವನ್ನು ಇವತ್ತು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಡಿವೈನ್ ವರ್ಡ್ ಟಿವಿ ಮುಖಾಂತರ ಯಾರೆಲ್ಲರೂ ಕೂಡ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅವರೆಲ್ಲರನ್ನು ಹರಸಿರಿ ಸ್ವಾಮಿ. ಅವರೆಲ್ಲರೂ ಕೂಡ ನಿಮ್ಮ ವಾಕ್ಯವನ್ನು ಸ್ವೀಕರಿಸಿದವರು ತಮ್ಮ ಜೀವನದಲ್ಲಿ ನಿಮ್ಮ ಪುತ್ರರಿಗೆ ಸರಿ ಹೊಂದುವ ಅಂತ ಜೀವನವನ್ನು ಜೀವಿಸಲಿಕ್ಕೆ, ನಿಸ್ವಾರ್ಥ ಜೀವನ, ತ್ಯಾಗಮಯದ ಜೀವನ, ಪ್ರೀತಿ ಸ್ನೇಹದ ಜೀವನ, ಸೇವಾ ಜೀವನವನ್ನು ಮಾಡಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು, ಜ್ಞಾನವನ್ನು, ಮನಸ್ಸಿಗೆ ಬೇಕಾದಂಥ ಬೆಳಕನ್ನು ಆಶೀರ್ವದಿಸಿರಂತ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.